ಗ್ರಾಮೀಣ ಕುರುಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಗದ್ದುಗೆ ಹಿಡಿಯಲು ವಾಮಮಾರ್ಗ ಬಳಸಿ ಅಧಿಕಾರಿ ವರ್ಗದ ಮೂಲಕ ರಾಜ್ಯದ ವಿವಿಧ ಕಡೆಗಳಲ್ಲಿ ಗ್ರಾಮ ಪಂಚಾಯತ್ ಮೀಸಲಾತಿ ನಿಗದಿಪಡಿಸುವ ಕುತಂತ್ರ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಆರೋಪ ಮಾಡಿದರು. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಇವರು, ಕರ್ನಾಟಕ ರಾಜ್ಯದಲ್ಲಿ 2020ರ ಡಿಸೆಂಬರ್ 22 ಮತ್ತು ಡಿಸೆಂಬರ್ 27ರಂದು ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಹುತೇಕ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದಾರೆ. ಕೇವಲ ಒಂದೆರಡು ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿರುವ ಗ್ರಾಮ ಪಂಚಾಯತ್ನಲ್ಲಿ ಮೀಸಲಾತಿಯ ವಾಮಮಾರ್ಗ ಬಳಕೆಗೆ ಮುಂದಾಗಿರುವುದೇ ಖಂಡನೀಯ. ಪ್ರಾಮಾಣಿಕ ಮತ್ತು ಅಭಿವೃದ್ಧಿಗೆ ಪೂರಕವಾಗಿ ಮೀಸಲಾತಿ ನಿಗದಿ ಮಾಡುವಂತೆ ಒತ್ತಾಯ ಮಾಡಿದರು. ಇನ್ನು ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವತ್ಥನಾರಾಯಣ ಮಾತನಾಡಿ, ಕೊರಟಗೆರೆ ಕ್ಷೇತ್ರದ 6 ಹೋಬಳಿಗಳಿಂದ ಬಹುತೇಕ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಆಯ್ಕೆಯಾಗಿದ್ದಾರೆ. ನೂತನ ಸದಸ್ಯರಿಗೆ ಜನವರಿ 6ರ ಬುಧವಾರ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈಗಾಗಲೇ ನಮ್ಮ ಹಿರಿಯರಾದಂಥ ಬಲರಾಮಣ್ಣವರು ಈಗಾಗಲೇ ಈ ಎಲ್ಲ ವಿಚಾರಗಳನ್ನ ಸುಸೂತ್ರವಾಗಿ ಹೇಳಿದ್ದಾರೆ. ಈಗ ಏನು ಬಿ ಜೆ ಪಿಯವರು ನಮ್ಮ ಅಷ್ಟು ಬಂದವೆ ಅಂತ ಹೇಳಿದ್ರಲ್ಲಿ ಅದು ಸತ್ಯಕ್ಕೆ ದೂರವಾದ ವಿಚಾರ. ಈಗ ನಮ್ಮ ಒಡನಳ್ಳಿ ಹೋಗಿ ತೊಗೊಂಡ್ರೆ ಆಲ್ಮೋಸ್ಟ್ ಅಲ್ಲಿ 8 ಪಂಚಾಯತಿನೂ ಕಾಂಗ್ರೆಸ್ ವಿಚಾರದಲ್ಲಿ ಮುಂದಾಗಿದ್ದೀವಿ. ಇನ್ನು ಅದನ್ನೇ ಎಲ್ಲ ಒಬ್ಬರು ತಗೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ 80% ನಮ್ಮ ಅಣ್ಣವ್ರು ಹೇಳಿದಾಗ 80% ನಮ್ಮ ಕಾಂಗ್ರೆಸ್ ಮೆಂಬರ್ ಅನುಮಾನ ಇಲ್ಲ. ಹಾಗಾಗಿ ಆ ಏನು ಕಾಂಗ್ರೆಸ್ ಮೆಂಬರ್ಗಳಿಗೆ ಗೆದ್ದಿರೋಂಥವ್ರಿಗೆ ನಮ್ಮ ಮಾನ್ಯ ಶಾಸಕರು 6ನೇ ತಾರೀಕು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಆ ಸನ್ಮಾನ ಕಾರ್ಯಕ್ರಮಕ್ಕೆ ನಾವೆಲ್ಲ ಲೀಡರ್ಗಳಾದಂಥ ನಾವೆಲ್ಲ ನಮ್ಮ ಪಂಚಾಯತಿಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮೆಂಬರ್ಸ್ನ ಒಗ್ಗೂಡಿಸ್ಕೊಂಡು ಕರ್ಕೊಬಂದು ಅವತ್ತು ಆ ಕಾರ್ಯಕ್ರಮ ನಾವೆಲ್ಲ ಯಶಸ್ವಿ ಮಾಡಿಸ್ಕೊಂಡೋಗಿ ನಮ್ಮ ಸಾಹೇಬರು ಒಳ್ಳೆಯ ಹೆಸರು ತರಬೇಕು ಅಂತ ಈ ಸಂದರ್ಭದಲ್ಲಿ ಮಾತಾಡೋಕೆ 6ನೇ ತಾರೀಕಿನಂದು ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದ ಮೇರೆಗೆ ಏನು ಟೋಟಲಿ ಗ್ರಾಮ ಪಂಚಾಯಿತಿ 36 ಗ್ರಾಮ ಪಂಚಾಯಿತಿ ಇದೆ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಕೋರ ಮತ್ತು ಪುರವಾರನ್ನು ಸೇರಿ ಎಲ್ಲ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸದಸ್ಯರನ್ನ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಅವ್ರನ್ನೆಲ್ಲ ಕರ್ಕೊಂಬರ್ಬೇಕು ಮತ್ತು ಅವ್ರನ್ನ ಗುರುತಿಸ್ಬೇಕು. ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತೇನಾಗಿದೆ ಅಂದರೆ ಅತಿ ಹೆಚ್ಚು ಯುವಕರು ಗೆದ್ದಿದ್ದಾರೆ. ಎಲ್ಲ 21 ವರ್ಷ, 22 ವರ್ಷ, 23 ವರ್ಷ. ಕೋರದಲ್ಲಿ ಒಬ್ರು ಗೆದ್ದಿದ್ದಾರೆ 21 ವರ್ಷ 6 ತಿಂಗಳು. ಉದಾಹರಣೆ ಹೇಳ್ಬೇಕು ಅಂದ್ರೆ ಮನೆ ಪೇಪರೆಲ್ಲ ಬಂದಿತ್ತದು. ಎಲ್ಲ ಚಿಕ್ಕ ಹುಡುಗರು ಗೆದ್ದಿದ್ದಾರೆ. ಎಲ್ಲ ಅವ್ರಿಗೇನೋ ಒಂದು ಒಳ್ಳೆ ರೀತಿಯಲ್ಲಿ ನಾವೇನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆಲ್ಲರಿಗೂ ಹಿರಿಯರಾದಂಥವ್ರು ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು. ಒಳ್ಳೆ ರೀತಿಯಲ್ಲಿ ಆ ಪಂಚಾಯತಿಗಳು ಅಭಿವೃದ್ಧಿ ಆಗಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರಾಮ ಪಂಚಾಯತಿನ ಸ್ಥಳೀಯವಾಗಿ ಮೂಲಭೂತ ಸೌಕರ್ಯ ಒದಗಿಸ್ಬೇಕಾದ್ರೆ ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ಕೊಡೋದಕ್ಕೋಸ್ಕರ ನಮ್ಮ ಎಲ್ಲ ಮುಖಂಡರುಗಳು ಅವ್ರಿಗೂ ಕೂಡ ಸಹಕಾರವನ್ನು ಕೊಡಬೇಕು. ಆದ್ದರಿಂದ ದಯಮಾಡಿ ಎಲ್ಲರೂ ಸಹ 6ನೇ ತಾರೀಕು ತಪ್ಪದೆ ಎಲ್ಲರೂ ಮಾರುತಿ ಚೌಟ್ರಿ ಬೆಳಿಗ್ಗೆ 10:30 ಗಂಟೆಗೆ ಎಲ್ಲ ಸದಸ್ಯರು ಕೂಡ ಕಾಂಗ್ರೆಸ್ ಬೆಂಬಲಿತ ಎಲ್ಲ ಸದಸ್ಯರು ಕೂಡ ಬರಬೇಕಾಗಿ ಅಂತೇಳಿ ಬಿಜೆಪಿನವರು ನಾವೇನೋ ಗೆದ್ದುಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಪತ್ರಿಕೆಯಲ್ಲಿ. ಯಾಕೆಂದರೆ ಪತ್ರಿಕಾ ಮಾಧ್ಯಮದಲ್ಲಿ ಯಾವ ರೀತಿ ಬಂದೋ ನಮಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಾವು ನಮ್ಮ ವಾಸ್ತವಾಂಶಗಳನ್ನ ನಾವು ಹೇಳ್ತೇವೆ. ನಾವು ವಾಸ್ತವಾಂಶದಲ್ಲಿ ಗ್ರಾಮಾಂತರದ ಪ್ರದೇಶದಲ್ಲಿ ಗ್ರಾಮಾಂತರದಲ್ಲಿ ನೋಡಿದಾಗ ಬಹುತೇಕವಾಗಿ ನಾವು ಕಾಂಗ್ರೆಸ್ಸಲ್ಲಿದ್ದೇವೆ. ಬಹುಶಃ ಇವತ್ತು ನಮ್ಮದೇನು 36 ಪಂಚಾಯತಿನಲ್ಲಿ ಸುಮಾರು 80% ನಾವಿದ್ದೇವೆ. ಇನ್ನು ಮಿಕ್ಕಿದಲ್ಲಿ ಜನಸಾಧಾರಣ ಇದೆ, ಇಲ್ಲ ಅಂತಲ್ಲ. ಬಿಜೆಪಿಯವರು 1-2 ಬೆರಳಿಕೆಯಷ್ಟು ಮಾತ್ರ ಇದೆ. ಆದರೂ ಕೂಡ ನಾವು ಅಷ್ಟು ಗೆದ್ದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದಾರೆ ಗೊತ್ತಿಲ್ಲ. ಇನ್ನೊಂದು ಈಗ ಏನಪ್ಪ ಆಗಿದೆ ಅಂದರೆ, ಇವತ್ತು ನಾವು ಬಿಜೆಪಿಯವರಿಗೆ ನೇರವಾಗಿ ಹೇಳ್ತಾ ಇದ್ದೇನೆ, ನೀವು ವಾಮ ಮಾರ್ಗವನ್ನು ಬಿಟ್ಟು ಎಲ್ಲೆಲ್ಲಿ ನಮಗೆ ಕ್ಯಾಂಡಿಡೇಟು ನಾವು ಗೆಲ್ತೀವಿ ಅಂತಕ್ಕಂಥದ್ದು ಅವ್ರಿಗೆ ನಂಬಿಕೆ ಇಲ್ಲವೇ ಇಲ್ಲ ಅಂತಂದ್ರೆ ಬಹುಶಃ ಸಿಂಗಲ್ ಕ್ಯಾಂಡಿಡೇಟನ್ನ ಮಾಡೋಕ್ಕೆ ಅಲ್ಲೇ ಹೊರಟಿದ್ದಾರೆ ಅವರು. ನಮ್ಮ ಪಾರ್ಟಿಯಲ್ಲಿ ಸಿಂಗಲ್ ಕ್ಯಾಂಡಿಡೇಟ್ ಇದ್ದರೆ ಅವರ ಸಿಂಗಲ್ ಕ್ಯಾಂಡಿಡೇಟ್ ರಿಸರ್ವೇಷನ್ ತಂದು ಅವರ ಗೆಲ್ಲಿಸುವಂಥ ವಾಮ ಮಾರ್ಗವನ್ನು ಇವತ್ತು ಹೇಳಿದ್ದಾರೆ. ನೆನ್ನೆ ನಾನು ಕೋರಾವಳಿ ಹೋಗಿದ್ದೆ. ಕೋರಾವಳಿಯವರು ಕೂಡ ಇದೇ ಸುದ್ದಿ ನಡೀತು. ಸ್ವಲ್ಪ ಗೆದ್ದಿದ್ದಾರೆ. ಆ ಪ್ರಭಾವದ ಕಡೆ ಅವರು ಸಿಂಗಲ್ ಕ್ಯಾಂಡಿಡೇಟ್ ಇರೋದನ್ನ ಮಾಡೋದಕ್ಕೆ ಹೊರಟಿದ್ದಾರೆ.
ನಾನು ಹೇಳೋದಿಷ್ಟೇ, ನೇರವಾಗಿ ಹೇಳ್ತೇನೆ ಬಿ ಜೆ ಪಿನವರಿಗೆ, ನೀವು ವಾಮ ಮಾರ್ಗ ಬಿಡಿ. ಪ್ರಾಮಾಣಿಕವಾಗಿ ನೀವು ರಿಸರ್ವೇಷನ್ ಏನು ಮಾಡಬೇಕು, ಕಾನೂನು ಚೌಕಟ್ಟಲ್ಲಿ ಏನು ಬರ್ತವೆ ಅದನ್ನು ಮಾಡಿ ನೀವು ಗೆಲ್ಲಕ್ಕೆ ಪ್ರಯತ್ನ ಮಾಡಿ. ಆವಾಗ ನಿಮ್ಮ ಒಂದು ವಾಸ್ತವಾಂಶ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ವಾಮ ಮಾರ್ಗವನ್ನು ಬಿಡದಲೇ ವಾಮ ಮಾರ್ಗ ಬಿಟ್ಬಿಟ್ಟು ನೀವು ವಾಸ್ತವಾಂಶಕ್ಕೆ ಬಂದಿರತಕ್ಕಂಥದ್ದು ಒಂದು ವಿಚಾರ. ಎರಡನೇ ಬೇಕಾದ್ರೆ ನಾವು ಹೇಳ್ತೀವಿ, ಬೇಕಾದ್ರೆ ನೀವು ಪತ್ರಕರ್ತರು ಕೇಳಿ, ನಿಮ್ಮ ಪಂಚಾಯತಿ ಇಬ್ಬರು ಅಧ್ಯಕ್ಷರಿದ್ದಾರೆ, ಬ್ಲಾಕ್ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ. ಅವ್ರು ಹೇಳ್ತಾರೆ ನಾವು ಯಾವ್ಯಾವ ಅಂತ. ನಿಮಗೂ ಗೊತ್ತು, ಬಹುಶಃ ಮೇಲ್ನೋಟಕ್ಕೆ ಬಹುಶಃ ಇಲ್ಲೇನು ನಾವು ಇದು ಕೊಟ್ಟಿಲ್ಲ, ಸಿಂಬಲ್ ಕೊಟ್ಟಿಲ್ಲ. ಸಿಂಬಲ್ ಕೊಟ್ಟಿಲ್ಲದೆ ಇದ್ರೂ ಕೂಡ ನಾವು ಇಂಥ ಪಕ್ಷದಿಂದ ನಾವು ಗೆದ್ದಿದ್ದೇವೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ.